ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಸೌಖ್ಯ ಅಲ್ವಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ವಿಷಯ ಎಲ್ರಿಗೂ ಅರ್ಥ ಆಗಲಿ ಅಂತ ಹೇಳುವ ಒಂದೇ ಒಂದು ಉದ್ದೇಶದಿಂದ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ. ವಿಷಯ ಇಷ್ಟೇ, ಒಂದು ದೊಡ್ಡ ಫ್ರಾಡ್ ಆಗೋದ್ರಲ್ಲಿತ್ತು. ನನಗೆ ದೇವರ ಅನುಗ್ರಹದಿಂದ ನಾನೊಂದು ಒಂದು ದೊಡ್ಡ ಮೋಸದ ಜಾಲದಿಂದ ತಪ್ಪಿ ಹೋದೆ. ಹಾಗಾಗಿ ಅಂಥ ನನಗೆ ಆಗುವ ಅನಾಹುತ ತಪ್ಪಿತು, ಆದರೆ ನಿಮಗೆ ಆ ರೀತಿ ಅನಾಹುತ ಆಗಬಾರ್ದು ಎಂಬ ಒಂದು ಕಾರಣದಿಂದ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿಯೆಲ್ಲ ಮೋಸ ಮಾಡ್ತಾರೆ ಜನರು. ಅದು ಸಹ CISF ಅಂತ ಹೇಳಿದರೆ ನಮ್ಮ ದೇಶ ಕಾಯುವವರು. ಅವರ ಹೆಸರು ಹೇಳಿ ಎಂಥ 420ಗಳು, 3 ಕಾಸಿನವರು ಯಾವ ರೀತಿ ಜನರಿಗೆ ಮೋಸ ಮಾಡ್ತಾರೆ ಹೇಳುವ ಒಂದು ನೈಜ ಘಟನೆ ನನಗೇನೆ ಇವತ್ತಾಯಿತು. ಆ ವಿಷಯವನ್ನು ಹೇಳಲಿಕ್ಕೆ ನಿಮಗೆ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇವತ್ತು ಸಂಡೇ, ಈಗ ಇದು ವಿಡಿಯೋ ರೆಕಾರ್ಡ್ ಆಗಿ ಇವತ್ತೇ ಸಂಜೆ ಹೊತ್ತಿಗೆ ನಾನು ಖಂಡಿತವಾಗಲೂ ಇದನ್ನು ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಯಾಕಂದರೆ ಆದಷ್ಟು ಎಲರ್ಟ್ ಆದಷ್ಟು ಒಳ್ಳೆಯದು. ಇಂಥ 3 ಕಾಸಿನವರನ್ನು ಕೈಗೆ ಸಿಕ್ಕಿದ್ರಲ್ಲಿ ಹೊಡಿಬೇಕು. ಇಂಥ 3 ಕಾಸಿನ ಇವರಿಗೆ ಮೈ ಬಗ್ಗೆ ದುಡಿಲಿಕ್ಕೆ ಸಂಕಟ, ಇದ್ದವರದ ಹಣವನ್ನು ಹೇಗಾದರೂ ಮಂಗಮಾಯ ಮಾಡಿ ಧರ್ಮದಲ್ಲಿ ಕೂತಲ್ಲೇ ತಿನ್ನು ಅಂತ ಹೇಳುವ ಷಡ್ಯಂತ್ರ ಇವರ ಗ್ಯಾಂಗ್ ಇದು. ಸೊ ಹಾಗಾಗಿ ನನಗೆ ಸಹ ಈಗೇನೆ ಇವತ್ತಾಯಿತು. ಆ ವಿಷಯವನ್ನು ಹೇಳಲಿಕ್ಕೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನಮ್ಮದೊಂದು ರೆಂಟಿದೊಂದು ಮನೆ ಇತ್ತು. ಸೊ ಅದನ್ನು ನಾನು ನನ್ನದೊಂದು ರಿಯಲ್ ಎಸ್ಟೇಟ್ ಇದು ಚಾನಲಲ್ಲಿ ಕೂಡ ಹಾಕಿದ್ದೇನೆ, ಹಾಗೆಯೇ ನಮ್ಮದೊಂದು ವೆಬ್ಸೈಟಲ್ಲಿ ಕೂಡ ಹಾಕಿದ್ದೇನೆ, ರೆಂಟಿಗೆ ಮನೆ ಇದೆ ಅಂತ ಹೇಳಿ. ಸೊ ಹಾಗಾಗಿ ನನಗೆ ತುಂಬ ಕಸ್ಟಮರ್ ಎಲ್ಲ ಮೆಸೇಜ್ ಬರ್ತದೆ. ಸೊ ಅದರಲ್ಲಿ ಈ 420 ಕೂಡ ಒಬ್ಬ. ಹಾಗಾಗಿ ಎಲ್ಲರೂ ನಮಗೆ ನೋಡಿ, ನಾವು ಆ್ಯಡ್ ಹಾಕುವಾಗ ನಮಗೆ ಖಂಡಿತವಾಗಲೂ ನಮಗೆ ಮೆಸೇಜ್ ಬರ್ತದೇನೆ. ಇಂಥ ಗ್ರೂಪಿನವರು ಯಾವ ರೀತಿ ಜನರನ್ನು ಮರಳು ಮಾಡಿ ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ನಾನೊಂದು ವೆಬ್ಸೈಟಲ್ಲಿ ಹಾಕಿದ್ದೆ ನನ್ನದೊಂದು ರೆಂಟಿದು ಮನೆ ಉಂಟಂತ ಹೇಳಿ. ಹಾಗಾಗಿ ನನಗೆ ಅದರಲ್ಲಿ ಮೆಸೇಜ್ ಬರ್ತದೆ, ಈಸ್ ಇಟ್ ಅವೈಲೇಬಲ್ ಅಂತ ಹೇಳಿ. ಎಸ್ ಅವೈಲೇಬಲ್ ಅಂತ ಹೇಳ್ತೇನೆ ನಾನು. ಅದರ ನಂತರ ಅವನು ಹೇಳ್ತಾನೆ, ಕ್ಯಾನ್ ಯು ಸೆಂಡ್ ಯುವರ್ ನಂಬರ್ ಅಂತ ಹೇಳ್ತಾನೆ. ಸೊ ಕಸ್ಟಮರ್ ಅಲ್ವಾ, ನಮ್ಮದು ಹೇಗೂ ರೆಂಟಿಗೆ ಹಾಕಿದ್ದೇನೆ ಆ್ಯಡ್ ಅಂತ ಹೇಳಿ ನಾನು ನನ್ನ ವಾಟ್ಸಪ್ ನಂಬರ್ ಕೊಡ್ತೇನೆ. ಅದರ ನಂತರ ಅವನು ವಾಟ್ಸಪ್ ನಂಬರಲ್ಲಿ ಹೇಳ್ತಾನೆ, ಅದು ಮನೆದು ನನಗೆ ಫೋಟೋ ಸಿಗ್ಬೋದಾ ಅಂತ ಹೇಳ್ತಾನೆ. ಆಯ್ತಂತೇಳಿ ಮನೆದು ಫೋಟೋ ಎಲ್ಲ ಡೀಟೇಲ್ಸ್ ಕಳಿಸ್ತೇನೆ, ಆ ರೆಂಟಿದು ಮನೆದು. ಅದರ ನಂತರ ನಾನು ಕೇಳ್ತೇನೆ, ನೀನು ಮ್ಯಾರಿಡಾ ಅಥವಾ ಬ್ಯಾಚುಲರಾ ಅಂತ ಹೇಳ್ತೇನೆ. ಯಾಕಂದರೆ ಬ್ಯಾಚುಲರ್ಸ್ ಒಟ್ರಾಸಿ ಇರ್ತಾರೆ ಮನೆಯನ್ನು, ಫ್ಯಾಮಿಲಿ ಆದರೆ ಸ್ವಲ್ಪ ಒಳ್ಳೆ ಕ್ಲೀನಾಗಿ ಇಡ್ತಾರೆ ಅಂತೇಳಿ. ಹಾಗೆ ನಾನು ಮ್ಯಾರಿಡ್ ಮೇಡಮ್, ಹಿಂದಿಯಲ್ಲಿ ಮಾತನಾಡಿದವನು, ನಾರ್ತ್ ಇಂಡಿಯನ್ ಅವನು. ಹಾಗಾಗಿ ನಾನು ಫ್ಯಾಮಿಲಿ ಅವನು. ನನಗೆ ಮದುವೆಗೆ ಒಂದು ಮಗು ಉಂಟು ಮತ್ತು ತಾಯಿ ಇದ್ದಾರೆ. ಹಾಗೆ ನಾವು 4 ಮಂದಿ ಇರೋದು. ನಾನು CISFಲ್ಲಿ ವರ್ಕ್ ಮಾಡ್ತಿದ್ದೇನೆ. ನಾನು ದೇಶ ಕಾಯುವವಲ್ಲ ಅಂತ ಹೇಳಿ ಆಗ ನಮಗೆ ಕೂಡ ರೆಸ್ಪೆಕ್ಟ್ ಬರ್ತದೆ ನೋಡಿ. ಆ CISF ಹೆಸರನ್ನು ಬದನಾಮ್ ಮಾಡಲಿಕ್ಕೆ ಇಂಥ 3 ಕಾಸಿನವರು ಇದು. ಯಾಕಂದರೆ CISF ಅಂತ ಹೇಳೋದಂದರೆ ನಮ್ಮ ದೇಶವನ್ನು ಕಾಯುವವರವರು. ನಮಗೆ ಒಳ್ಳೆ ಭಾವನೆ ಇರ್ತದೆ. ಅದಲ್ಲದೆ ನಮಗೆ ಒಳ್ಳೆ ರೆಸ್ಪೆಕ್ಟ್ ಇರ್ತದೆ ಅವರ ಮೇಲೆ, ಆ ಜಾಬ್ ಮೇಲೆ. ಸೊ ಹಾಗಾಗಿ CISF ಅಲ್ಲ ಅಂತ ಹೇಳಿ ನಾನು ಕೂಡ ಓಕೆ ಅಂತ ಹೇಳ್ತೇನೆ. ಅದರ ನಂತರ ಅವನು ಹೇಳ್ತಾನೆ, ಡಿಪಾಸಿಟ್ ಎಷ್ಟು, ರೆಂಟ್ ಎಷ್ಟು ಅಂತ ಕೇಳ್ತಾನೆ ನನ್ನ ಹತ್ರ. ಸೊ ನಾನು ಡಿಪಾಸಿಟ್ ಕೂಡ ಹೇಳ್ತೇನೆ, ರೆಂಟ್ ಕೂಡ ಹೇಳ್ತೇನೆ. ಅದರ ನಂತರ ಅವನು ಹೇಳ್ತಾನೆ, ಮೇಡಮ್ ನಾನು ಅದರಲ್ಲಿ ಅವನು ಕಾಲ್ ಮಾಡುವಾಗ ನನಗೆ ಒಡಿಸ್ಸಾ ಅಂತ ಬರ್ತದೆ, ಅನಿಕೇತ್ ವಿಜಯ್ ಅಂತ ಅವನ ಹೆಸರು ಅದರಲ್ಲಿ ಟ್ರೂ ಕಾಲರಲ್ಲಿ ಬರ್ತದೆ, ಒಡಿಸ್ಸಾ ಅಂತ ಹೇಳಿ. ಹಿಂದಿಯಲ್ಲಿ ಮಾತನಾಡ್ತಾನೆ, ಮೇಡಮ್ ಮೈ उड़ीसा से हूँ, अभी मुझे बेंगलुरु पे ट्रांसफ़र हुआ है, अभी मैं बेंगलुरु से 15th को मैं बेंगलुरु पे आ रहा हूँ ಅಂತ ಹೇಳ್ತಾನೆ. अभी मैं उधर से बेंगलुरु से शिफ्ट हो रहा हूँ बेंगलुरु पे ಅಂತ ಹೇಳಿ. ಅದಕ್ಕೆ ಹೌದಾ ಅಂತ ಕೇಳ್ತೇನೆ. ಅದರ ನಂತರ ಅವನು ಡಿಪಾಸಿಟ್ ರೆಂಟ್ ಇದೆಲ್ಲ ಅವನಿಗೆ ಓಕೆ ಅಂತ ಹೇಳ್ತಾನೆ. मुझे सब कुछ ठीक है मैम, मेरा वो ऑफिसर है ना, वो ऑफिसर सब मेरा डिपॉजिट का पैसा सब वो देंगे, क्योंकि मैं गवर्नमेंट एम्प्लॉय हूँ ना, इसलिए वो डिपॉजिट का पैसा सब मेरा ऑफिसर देंगे ಅಂತ ಹೇಳ್ತಾನೆ. ಅದಕ್ಕೆ ಆಯ್ತು ಅಂತ ಹೇಳ್ತೇನೆ. ಅದರ ನಂತರ ಅವನು ಹೇಳ್ತಾನೆ, मैम एक काम करिए, आपका बैंक डिटेल्स भेजिए, उसमें मैं आधा डिपॉजिट मैं अभी भेजूँगा, आधा डिपॉजिट 15th को आ रहा हूँ ना बेंगलुरु से, उस टाइम मैं दूँगा ಅಂತ ಹೇಳ್ತಾನೆ.
ಅದಕ್ಕೆ ನಾನು ಹೇಳ್ತೇನೆ ನೈ मुझे अभी पहले नहीं चाहिए क्योंकि आप मुझे देखा भी नहीं, मैं भी आपको देखी नहीं हूँ, बिना देखे आप पैसे कैसे ट्रांसफ़र कर रहे हैं, नहीं नहीं मैम मैं आपको भरोसा करता हूँ ಅಂತ ಹೇಳ್ತಾನೆ. ಅದು ಒಂಥರ ಅವರದೊಂದು ಟ್ರಿಕ್ಸ್, ನಮ್ಮನ್ನು ಒಂದು ಆಕರ್ಷಣೆ ಮಾಡಲಿಕ್ಕೆ, ನಮಗೆ ಒಂದು ಟ್ರಸ್ಟೇಬಲ್ ಪರ್ಸನ್ ಅಂತ ಹೇಳುವಂಥ ಒಂದು ಭಾವನೆ ನಮ್ಮಲ್ಲಿ ಬರಬೇಕಂತ ಹೇಳುವಂಥ ಒಂದು ಟ್ರಿಕ್ಸ್ ಅದು. ಅದರ ನಂತರ ಅವನು ಹೇಳ್ತಾನೆ, ಅದರ ನಂತರ ನಾನು ಹೇಳ್ತೇನೆ ನಿನ್ನದು ಕ್ಯಾ ಅಕ್ಕ ID ಬೇಚ್ ಸಕ್ತೆ ಕ್ಯಾ ವಾಟ್ಸಪ್ ಪೇ ಅಂತ ಹೇಳಿ, ಟೀಕೆ ಮ್ಯಾಮ್ ಅಂತೇಳಿ ಅವನದ್ದು ಒಂದು ಫೇಕ್, ಬೇರೆ ಯಾರ್ದೋ ಒಂದು ನಮಗೆ ಒಂದು ಡೌಟ್ ಬರೋದಾಗಿ ಅವನದೊಂದು ID ಕಾರ್ಡ್ ಕಳಿಸ್ತಾನೆ, ಆಧಾರ್ ಕಾರ್ಡ್ ಕಳಿಸ್ತಾನೆ, ಮತ್ತು ಅದೊಂದು ಅವನದ್ದು CISFದೊಂದು ಫೇಕ್ ID ಕಳಿಸ್ತಾನೆ. ಅದರದ್ದು ನೋಡಿ, ಮಿಲಿಟರಿಯವರ ಹೆಸರಿಗೆ ಇವರ ಒಂದು ದಬ್ಬ ಅಂತ ಹೇಳ್ತಾರಲ್ಲ ಹಾಗೆ, ಇಂಥ 3 ಕಾಸಿನ ನನ್ನ ಎದುರಲ್ಲಿ ಸಿಕ್ಕಿದ್ರು ಖಂಡಿತವಾಗಲೂ ನಾನು ಚಪ್ಪಲಲ್ಲಿ ಹೊಡಿತೇನೆ. ಯಾಕಂದರೆ ನೋಡಿ, ಮೈ ಬಗ್ಗೆ ದುಡಿಲಿಕ್ಕೆ ಇವರಿಗೆ ಸಂಕಟ, ಹೀಗೇನೆ ಕೂತಲ್ಲೇ ಹಣ, ಇದು ಆರಾಮದಲ್ಲಿ ಹಣ ಮಾಡುವಂತಿದ್ದಾರೆ. ಸೊ ನನಗೆ ಇದು CISF ಅಲ್ಲಿ ಅಲ್ಲ ಅಂತ ಹೇಳಿ ನಮಗೆ ಸಹ ಒಂದು ರೆಸ್ಪೆಕ್ಟ್ ಅಲ್ವಾ ಅಂತ. ಅದರ ನಂತರ ಹೇಳ್ತಾನೆ, मैं अभी मेरा ऑफिसर से बात करवाता हूँ, आप उनसे अच्छे से बात करिए ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳ್ತೀನಿ. ಅದರ ನಂತರ ಅವನು ಅಲ್ಲೇ ಹತ್ತಿರನೇ, ಅವರು ಅಂದರೆ ಕಾರಲ್ಲೇ ಸ್ಕ್ಯಾಮ್ ಮಾಡೋದು. ಅದು ನೋಡಿ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ನೋಡಿ, ಯಾವ ರೀತಿ ಬ್ರಿಲಿಯಂಟಾಗಿ ಇವರು ಮಂಗಮಾಯ ಮಾಡಿ ಹಣವನ್ನು ದೋಚ್ತಾರೆ ನೋಡಿ. ಅದರ ನಂತರ ಅವನು ಹೇಳ್ತಾನೆ, अभी मैं 10 मिनट में मैं मेरा ऑफिस पे जाता हूँ, उधर जाके मेरा ऑफिसर से आपसे बात करवाता हूँ ಅಂತ ಹೇಳ್ತಾನೆ. ಟೀಕೆ ಭಯ್ಯ ಅಂತ ಹೇಳ್ತೇನೆ. ಅದರ ನಂತರ ಅವನು ಮಾತನಾಡ್ತೇನೆ ನನ್ನ ಹತ್ರ, मैम मैं CISF से हूँ, मैं ऑफिसर हूँ इसका, अभी आपको डिपॉजिट सब है ना वो हमारा गवर्नमेंट ही दे रहा है, तो आपका ये बैंक डिटेल्स दे चुके हैं ना, अभी आप कौन सा ऐप यूज़ कर रहे हैं ಅಂತ ಕೇಳ್ತಾನೆ ನನ್ನ ಹತ್ರ. ನೀವು ಯಾವ ಆ್ಯಪ್ ಯೂಸ್ ಮಾಡ್ತಿದ್ದೀರಾ ಅಂತೇಳಿ ನಾನು ಗೂಗಲ್ ऐप ಅಂತ ಹೇಳ್ತೇನೆ, गूगल पे. ಅದರ ನಂತರ अभी एक काम करिए मैडम, अभी आप गूगल पे जाके बैंक ट्रांसफ़र का उधर पे जाके क्लिक करिए ಅಂತ ಹೇಳ್ತಾನೆ. ಅದರ ನಂತರ ನಾನು ಅಲ್ಲಿ ಕ್ಲಿಕ್ ಮಾಡ್ತೇನೆ. ಅದರ ನಂತರ ಅವನದು ನಂಬರ್ ಕೊಡ್ತಾನೆ. ಆಗ ನನಗೆ ಡೌಟ್ ಬಂತು, ಇವನು ನನಗೆ ಹಣ ಕಳಿಸಬೇಕಾದ್ರೆ ನನ್ನದು ಅಕೌಂಟ್ ನಂಬರನ್ನು ಅವನ ಅಕೌಂಟ್ ನಂಬರ್ ಯಾಕೆ ಕೊಡ್ತಾನೆ ಅಂತ ಹೇಳಿ. ಅದರ ಮುಂಚೆ ನಾನು ಹೇಳ್ತೇನೆ ಅವನಿಗೆ, ಅನಿಕೇತ್ ವಿಜಯ್ ಅಂತ ಹೇಳಿ ಇರ್ತಾನಲ್ಲ ಒಬ್ಬ ಫೇಕ್ 420, ಅವನ ಹತ್ರ ಕೇಳಿರ್ತೇನೆ, ನೀನು ಇದು ಖುದ್ದು ಇಲ್ಲಿಗೆ ಬರದೆ ನೀನು ಹೇಗೆ ಮಾರಾಯ 50,000 ನನಗೆ ಕಳಿಸ್ತಿದ್ಯಾ ಅಂತ ಹೇಳಿ. ಅಲ್ಲೇ ಒಂದು ಡೌಟ್ ಬರ್ತದೆ ನನಗೆ. ಈಗಿನ ಕಾಲದಲ್ಲಿ ಒಂದು 10 ರೂಪಾಯಿ ಕಳಿಸಬೇಕಾದ್ರೂ ಹಿಂದೆ ಮುಂದೆ ನೋಡ್ತಾರೆ. ಅದಲ್ಲದೆ ಇವನು ಸಡನ್ ನನ್ನದೊಂದು ವಾಟ್ಸಪ್ಪಲ್ಲಿ ಫೋಟೋ ನೋಡಿದ ಕೂಡಲೇ 50,000 ಕಳಿಸ್ತಾನೆ ಅಂತ ಹೇಳಿದರೆ ನನಗೆ ಡೌಟ್ ಬರ್ತದೆ ಅಲ್ವಾ. ಅಫ್ಕೋರ್ಸ್ ಡೌಟ್ ಬರ್ತದೇನೆ. ಇವನು ಅಂದರೆ ಇವನಿಗೆ ದೋಷಬೇಕಾಗ್ತದೆ, ಅದಕ್ಕೋಸ್ಕರ ಆ ರೀತಿ ನಾಟಕ ಮಾಡಿದ್ದೇನೆ. ಅದರ ನಂತರ ನಾನೆಂತ ಮಾಡ್ತೇನೆ, ಅದಕ್ಕೆ ನೈ ಮ್ಯಾಮ್ ಮುझे आपके ऊपर भरोसा है, मैं आपको भेजता हूँ, ऑफिसर अभी भेजेगा ಅಂತ ಹೇಳ್ತಾನೆ. ಅದರ ನಂತರ ಎಲ್ಲ ಅವನದೇ ನಂಬರ್ ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಹೇಳಿದೆ, ಸರ್ अभी आप मुझे पैसा भेज रहे हैं ना, तो मेरा आपका नंबर क्यों डालने को बोल रहे हैं ಅಂತ ನಾನು ಕೇಳ್ತೇನೆ ಅವನಿಗೆ. ಅದಕ್ಕೆ ಅವನು ಹೇಳ್ತಾನೆ, नहीं नहीं वो हमारा मर्चेंट अकाउंट है ना, तो इसमें रूल्स ऐसा ही ಅಂತ ಹೇಳ್ತಾನೆ. ಅದರ ನಂತರ ಸ್ಟೆಪ್ ಬೈ ಸ್ಟೆಪ್ ಹೋಗುವಾಗ ನನಗೆ ಡೌಟ್ ಬರ್ತದೆ ಇಮ್ಮಿಡಿಯೇಟು. ನಾನು ಟಕ್ಕ ಫ್ಲ್ಯಾಶ್ ಆಗ್ತದೆ, ಇವನು ಏನೋ ಒಂದು ಸಮಥಿಂಗ್ ಇಸ್ ಫಿಶಿ, ಇದರಲ್ಲಿ ಏನೋ ಒಂಥರ ಇದು ಇದೆ, 420 ಆಗ್ತಾ ಉಂಟಂತ. ಕೆಳಗೆ ಬರುವಾಗ ಅದು ಕನ್ಫರ್ಮ್ ಒತ್ತಿ ಅಂತ ಹೇಳ್ತಾನೆ. ಕನ್ಫರ್ಮ್ ನಾನು ಒತ್ತುದಿಲ್ಲ, ಯಾಕಂದರೆ ಅದರಲ್ಲಿ ನಮ್ಮಿಂದ ಹಣ ಹೋಗುವಾಗೆ ಇರ್ತದೆ. ಅದರಲ್ಲಿ ಲಾಸ್ಟಿಗೆ ಒತ್ತುವಾಗ ಉಂಟಲ್ಲ, ನಮ್ಮಿಂದ ಹಣ ಅವರಿಗೆ ಹೋಗುವಾಗೆ. ಅದಕ್ಕೆ ನಾನು ಹೇಳ್ತೇನೆ, ಇದರ पे मैं आपको पैसा भेजने के जैसा हो रहा है ना, तो मैं क्यों आपको पैसा भेजूँ ಅಂತ ಕೇಳ್ತೇನೆ ನಾನು ಅವನಿಗೆ. ಇಲ್ಲ नहीं वो मर्चेंट अकाउंट है ना, तो ऐसा प्रोसीजर है, अगर आपको डाउट हुआ तो 1 रुपये पहले एग्जाम्पल पे भेजिए ಅಂತ ಹೇಳ್ತಾನೆ. ನೋಡಿ ಯಾವ ರೀತಿ ಮಂಗ ಮಾಡ್ತದೆ ನೋಡಿ. ನನಗೆ ಟಕ್ಕ ಫ್ಲ್ಯಾಶ್ ಆಗ್ತದೆ. ನಾನು ಹೇಳ್ತೇನೆ, नहीं सर इधर कुछ ना कुछ तो गलत हो रहा है, 420 है, मैं एक पैसा भी नहीं डालूंगी ಅಂತ ಹೇಳ್ತೇನೆ ನಾನು. ನನಗೆ ಇಮಿಡಿಯೇಟ್ ಗೊತ್ತಾಗ್ತದೆ ಇವರದು ವಿಷಯ ಏನಂದರೆ, ಇವರು ಈ ಒಂದು ಗ್ಯಾಂಗಿನವರು ಎಲ್ಲಿಯೆಲ್ಲ ವೆಬ್ಸೈಟಲ್ಲಿ ರೆಂಟಿಗೆ ಹಾಕಿದ್ದಾರೆ ನೋಡಿ, ಅವರನ್ನೇ ಮೇಯ್ನ್ ಟಾರ್ಗೆಟ್ ಮಾಡ್ತಾರೆ. ರೆಂಟಿಗೆ ಟಾರ್ಗೆಟ್ ಮಾಡಿ ಅವರ ಹತ್ರ ಫಸ್ಟ್ ಹೇಳ್ತಾರೆ ನಾವು CISF ಅಂತ. CISF ಹೇಳಿದ ಕೂಡಲೇ ನೋಡಿ, ಮಿಲಿಟ್ರಿಯವರು ಒಂದು ಸಿನ್ಸಿಯರ್ ಇರ್ತಾರೆ ಪರ್ಸನ್ನು, ಅವರ ಹೆಸರು ಹೇಳಿ ಈ 420ಗಳು ಅವರ ಹೆಸರು ಯೂಸ್ ಮಾಡ್ತಾರೆ. ಅದರ ನಂತರ ನಾವು ಫ್ಯಾಮಿಲಿ ಅಂತ ಹೇಳ್ತಾರೆ. ಅದರ ನಂತರ ನಮಗೆ ಸಹ ಒಂದು ಟ್ರಸ್ಟೇಬಲ್ ಬರ್ತದಲ್ಲ, ಅದರ ನಂತರ ಅವರ ಹೆಸರಲ್ಲಿ ಇವರು ಹಣ ದೋಚುವಂಥದ್ದು.
ಅದರ ನಂತರ ನಾನು ಇಮಿಡಿಯೇಟ್ ನಾನು ಕಾಲ್ ಕಟ್ ಮಾಡ್ತೇನೆ. ಅದರ ನಂತರ ಮತ್ತೆ ಕಾಲ್ ಮಾಡ್ತೇನೆ, ಮೇಡम आपको पैसा मैं अभी 50,000 भेज रहा हूँ, वो ऑफिसर है, आप क्यों ऐसे बात किया, अभी वो 50,000 भेजेगा, फिर बाद में 50,000 है ना, वो एग्रीमेंट के दिन है ना, मैं 15th को आ रहा हूँ ना, उस टाइम पे मैं आपको ಡೈರೆಕ್ಟ್ ಫೇಸ್ ಟು ಫೇಸ್ ಮೈ ದೂಂಗ ಅಂತ ಹೇಳ್ತಾನೆ. ನನಗೆ ಡೌಟ್ ಬರ್ತದೆ, ಎಷ್ಟಂದ್ರೆ ನಮಗೆ ಅಷ್ಟು ಇದಾಗುವಾಗ ನಮಗೆ ಡೌಟ್ ನಾನು ಹೇಳ್ತೇನೆ, ನೀನು ಬೇರೆಯವರಿಗೆ ಮೋಸ ಮಾಡಿದೆ ಅಂತೇಳಿ ನಮಗೆ ಮೋಸ ಮಾಡಲಿಕ್ಕೆ ಬರಬೇಡ, ನನಗೆ ಗೊತ್ತಾಯಿತು ನಿನ್ನದು ಫ್ರಾಡ್ ಎಷ್ಟು ಅಂತ ಹೇಳಿ ಅಂತ. ಇಮ್ಮಿಡಿಯೇಟ್ ಅವನು ನನಗೆ ಮೊದಲು ಡೌಟ್ ಬರೋದಾಗಿ ಅವನದು ID ಅದು ಫೇಕ್ ಎಲ್ಲ ಅನಿಕೇತ್ ವಿಜಯ್ ಅಂತ ಬರ್ತದೆ ಟ್ರೂ ಕಾಲರಲ್ಲಿ ಕಾಲ್ ಮಾಡುವಾಗ, ಒಡಿಸ್ಸಾ ಅಂತ ಹೇಳಿ. ಅದರ ನಂತರ ಅವನದು ಫ್ಯಾಮಿಲಿದೊಂದು ಫೋಟೋ, ಅದು ಅವನ ಅಲ್ಲವೆಲ್ಲ ಯಾರ್ದಾ ಒಂದು ಫೋಟೋ ಕಳಿಸ್ತಾನೆ. ಅದರ ನಂತರ CSFದೊಂದು ID ಕಾರ್ಡ್ ಕಳಿಸ್ತಾನೆ. ಅದರ ನಂತರ ಒಂದು ಆಧಾರ್ ಕಾರ್ಡ್ ಕಳಿಸ್ತಾನೆ. ನಾನು ವಿಡಿಯೋ ಎಂಡಲ್ಲಿ ನಿಮಗೆ ಅವನದು ಕಂಪ್ಲೀಟ್ ಡೀಟೇಲ್ ಕೊಡ್ತೇನೆ ನೋಡಿ. ಅದರಲ್ಲಿ ನೋಡಿ ಯಾವ ರೀತಿ ಇವರು ಮೋಸ ಮಾಡ್ತಾರೆ. ಇವರ ಟಾರ್ಗೆಟು OLX, ಮ್ಯಾಜಿಕ್ ಬ್ರಿಕ್ಸ್, 99 acres, ಈ 3 ವೆಬ್ಸೈಟಲ್ಲಿ ಹೋಗಿ ಯಾರೆಲ್ಲ ರೆಂಟಿಗೆಲ್ಲ ಹಾಕಿದ್ದಾರೆ ನೋಡಿ, ಅವರೆಲ್ಲರನ್ನು ಇವರು ಒಂದು ಪ್ರೊಫೈಲ್ ಫಸ್ಟ್ ರೀಡ್ ಮಾಡ್ತಾರೆ. ಅದರ ನಂತರ ಅವರಿಗೇ ಟಾರ್ಗೆಟ್ ಮಾಡ್ತಾರೆ. ನಾವು ಹೀಗೆ ದೂರದ ಊರಲ್ಲಿ ಇದ್ದೇವೆ, ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ ಹಣ, ಅದರ ನಂತರ ನಾವು ಬಂದ ನಂತರ ಮತ್ತೆ ಹಾಕ್ತೇವೆ ಅಂತೇಳಿ. ಆಗ ಆ ಎದುರಿನವರು ಹೇಗೆ ಎಣಿಸ್ತಾರೆ, ಟ್ರಸ್ಟೇಬಲ್ ಪರ್ಸನ್ ಅಲ್ಲ ಅಂತ ಹೇಳಿ ಹಣ ಕೊಡ್ತಾರೆ. ಆದರೆ ದೈವದೇವರ ಅನುಗ್ರಹದಿಂದ ನಾನು ಮಾತ್ರ ಮೋಸ ಹೋಗಲಿಲ್ಲ. ನನಗೆ ಇಮ್ಮಿಡಿಯೇಟ್ ಆಗಿ ಫ್ಲ್ಯಾಶ್ ಆಯಿತು, ಇದು ಏನೋ ಒಂದು 420 ಆಗ್ತಾ ಉಂಟಂತೇಳಿ. ಸೊ ಯಾರಿಗಾದರೂ ಈ ರೀತಿ ಆಗಬಾರ್ದಂತ ಹೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಈ ರೀತಿ ನೋಡಿ ಎಷ್ಟು ನಯನಾಜುಕಾಗಿ ಮೇಡಮ್ ಜಿ ಹೇಳಿಕೊಂಡುಂಟಲ್ಲ, ಇವರು ಚೆನ್ನಾಗಿ ಟೋಪಿ ಹಾಕ್ತಾರೆ. ಸೊ ಬಿ ಅಲರ್ಟ್ ಫ್ರೆಂಡ್ಸ್. ಯಾಕಂದರೆ ನಾನು ಮೋಸ ಹೋಗಲಿಲ್ಲ, ಇದೇ ರೀತಿ ಯಾರಿಗಾದರೂ ಮೋಸ ಮಾಡಲಿಕ್ಕೆ ಅವರು ಖಂಡಿತವಾಗ್ಲೂ ಇದು ಮಾಡ್ತಾರೆ. ಯಾಕಂದರೆ ಅವರದ್ದು ಅದರ ನಂತರ ನಾನು ಫೋಟೋ ತೆಗೆದು ನನ್ನ ದೊಡ್ಡ ಮಗ ನೋಡಿದ, ಅದು ಸ್ಕ್ಯಾನ್ ಮಾಡಿ ನೋಡುವಾಗ ಅವರದ್ದು ಕಂಪ್ಲೀಟ್ ಡೀಟೇಲ್ ಫೇಸ್ಬುಕ್ಕಲ್ಲಿ ಕೂಡ ಉಂಟು, ಅವರದ್ದು ಕಂಪ್ಲೀಟ್ ಡೀಟೇಲ್ ಯೂಟ್ಯೂಬಲ್ಲಿ ಕೂಡ ಇದು ಆಗಿದೆ, ಅದರದ್ದು ವಿಡಿಯೋ ಆಗಿದೆ. ಅದರಲ್ಲಿ ತುಂಬ ಕಮೆಂಟ್ಸ್ ನೋಡಿದೆ. ಅವರಿಗೆ ಕೂಡ ಪಾಪ 5.5 ಲಕ್ಷ ಹೋಗಿದೆ ಅಂತೆ, 60,000 ಹೋಗಿದೆ ಅಂತೆ, 50,000, ಎಷ್ಟೋ ಮಂದಿ ಹಣ ಕಳೆದುಕೊಂಡವರು ಇದ್ದಾರೆ. ಸೊ ಯಾರಾದರೂ ನೀವು ವೆಬ್ಸೈಟಲ್ಲಿ ನಿಮ್ಮ ಮನೆ ರೆಂಟಿಗೆ ಇದೆ ಅಂತ ಹೇಳಿದರೆ, ಯಾರಾದರೂ ಈ ರೀತಿ ಬಂದರೆ ದಯವಿಟ್ಟು ಮೋಸ ಹೋಗಬೇಡಿ. ಅವರಲ್ಲಿಂದ ನಾವು ಹಣ ಹಾಕ್ತೇವೆ, ನಮ್ಮ ಅಕೌಂಟ್ ನಂಬರ್ ಕೊಡ್ತೇವೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಮೋಸ ಹೋಗಬೇಡಿ. ಸೊ ನಾನು ಅದಕ್ಕೋಸ್ಕರ ಈ ಒಂದು ವಿಷಯವನ್ನು ನಾನು ಕನ್ನಡದಲ್ಲಿ ವಿಡಿಯೋ ಮಾಡಿದೆ. ಯಾಕಂದರೆ ತುಳುವಲ್ಲಿ ಮಾತನಾಡಿದರೆ ನಮ್ಮವರಿಗೆ ಮಾತ್ರ ಅರ್ಥ ಆಗೋದು, ಕನ್ನಡದಲ್ಲಿ ಮಾತನಾಡಿದರೆ ಎಲ್ಲರಿಗೆ ಅರ್ಥ ಆಗ್ತದಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ನಾನು ಕನ್ನಡದಲ್ಲಿ ಮಾಡಿದೆ. ಸೊ ಅವನ ಡೀಟೇಲ್ ಎಲ್ಲ ನಾನು ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೇನೆ ನೋಡಿ, ಅವನ ID ಎಲ್ಲ ಕೊಟ್ಟಿರ್ತೇನೆ, ಫೋನ್ ನಂಬರ್ ಎಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಒಂದು ಇದ್ದರೆ ಖಂಡಿತವಾಗ್ಲೂ ಇವರನ್ನೊಂದು ಈ ಒಂದು ಜಾಲವನ್ನು ಆದಷ್ಟು ಬೇಗ ಪತ್ತೆ ಹಚ್ಚಿ, ಎಷ್ಟೋ ಮಂದಿಗೆ ಟೋಪಿ ಕೊಟ್ಟಿದ್ದಾರೆ, ಎಷ್ಟೋ ಮಂದಿದು ಹಣ ಗುಳುಮ ಮಾಡಿರ್ಬೋದು, ಇಂಥವರನ್ನು ಹಿಡಿಬೇಕು. ಆದಷ್ಟು ಒಂದು ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಮಂದಿ ಮೋಸ ಹೋಗೋರು ಇನ್ನು ಮುಂದಕ್ಕೆ ಸೇರ್ಬೋದು ನೋಡಿ. ನಾವು ಕಲ್ತವರಾದ್ರಿಂದ ನಮಗೆ ಗೊತ್ತಾಯ್ತು ಯಾವ ರೀತಿ ಆಗ್ತಾ ಉಂಟಂತೇಳಿ. ಅದೇ ಅನ್ಎಜುಕೇಟೆಡ್ ಪರ್ಸನ್ ಆದರೆ ಅವರಿಗೆ ಒಂದು ಇಂಗ್ಲೀಷ್ ಓದಲಿಕ್ಕೆ ಬರದಿದ್ದರೆ, ಅದು ಸ್ಟೆಪ್ ಬೈ ಸ್ಟೆಪ್ ಹೋಗುವಾಗ ಗೊತ್ತಾಗದಿದ್ದರೆ ಹಣ ಇದ್ದದೆಲ್ಲ ಗುಳುಮ್ ಅಂತ ಆಗಿಬಿಡ್ತದೆ. 10 ನಿಮಿಷದಲ್ಲಿ ನಿಮ್ಮ ಅಕೌಂಟಲ್ಲಿದ್ದ ಹಣ ಎಲ್ಲ ಮಂಗಮಾಯ ಮಾಡಿಬಿಡ್ತಾರೆ. ಸೊ ಬಿ ಕೇರ್ಫುಲ್ ಅಂತ ಹೇಳಲಿಕ್ಕೆ ಇದು ಮಾಡಿದ್ದೀನಿ ನಾನು. ಸೊ ಫ್ರೆಂಡ್ಸ್, ಓಕೆ. ಸೊ ನಾನು ಇಂಥ ಒಂದು ಸ್ಕ್ಯಾಮ್ನ ಬಗ್ಗೆ ಉಂಟಲ್ಲ ನಿಮಗೆ ಅಲರ್ಟ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡಿ, ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆಯೇ ನಿಮ್ಮೆಲ್ಲರ ಸಹಕಾರ ಇರಲಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್.